4ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳಿಗೆ ವಿಷಜಂತುವೊಂದು ಕಡಿದಂತಹ ಪರಿಣಾಮ ನಡೆದಾಡಲು ಸಾಧ್ಯವಾಗದಂತಹ ದಯನೀಯ ಸ್ಥಿತಿಯಲ್ಲಿ ಇದ್ದು, ಜೊತೆಗೆ ಈ ಕುಟುಂಬವು ತೀರಾ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಆಡಿ ನಲಿದಾಡಬೇಕಾಗಿದ್ದಂತಹ ವಯಸ್ಸಿನಲ್ಲಿ ವಿಷಜಂತು ಕಡಿತದಿಂದಾಗಿ ಹಾಸಿಗೆ ಹಿಡಿದಿರುವಂತಹ ಈ ಬಾಲಕಿಗೆ ನಿಮ್ಮ ನೆರವಿನ ಹಸ್ತ ಬೇಕಾಗಿದೆ. ಇಲ್ಲಿನ ಪೊಳಲಿ ಸಮೀಪದ ಅಮುಂಜೆ ನಿವಾಸಿ ಸರಸ್ವತಿ ಎಂಬವರ ಪುತ್ರಿ 4ನೇ ತರಗತಿಯ ವಿದ್ಯಾರ್ಥಿನಿ 9 ವರ್ಷದ ಸಿಂಚನ ಇದೀಗ ವಿಷಜಂತು ಕಡಿತದಿಂದಾಗಿ ನಡೆದಾಡಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ಇದ್ದಾಳೆ. ಮಗಳ ಚಿಕಿತ್ಸೆಗಾಗಿ ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವಂತಹ ಇವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಈ ಕುಟುಂಬವು ಮಗಳಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಲಾಗದೆ ಇದೀಗ ಅಸಹಾಯಕರಾಗಿದ್ದಾರೆ. ಆಡಿ ನಲಿದಾಡಬೇಕಾಗಿದ್ದ ವಯಸ್ಸಿನಲ್ಲಿ ವಿಷಜಂತು ಕಡಿತದಿಂದಾಗಿ ಹಾಸಿಗೆ ಹಿಡಿದಿರುವಂತಹ ಈ ಬಾಲಕಿಗೆ ನಿಮ್ಮ ನೆರವಿನ ಹಸ್ತ ಬೇಕಾಗಿದೆ. ಜೊತೆಗೆ ಕುಟುಂಬವು ಕೂಲಿ ನಾಲಿ ಮಾಡಿ ದಿನವನ್ನ ದೂಡ್ತಾ ಇದ್ದು, ಈಗಾಗಲೇ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಸಾಲ ಮಾಡಿಕೊಂಡಿದ್ದಾರೆ. ತಾಯಿಯ ಕಣ್ಣೀರು ಒರೆಸುವಂತಹ ಕೆಲಸವನ್ನ ಮಾಡಲು ಸಹೃದಯ ಜನ ಮುಂದೆ ಬರಬೇಕಾಗಿದೆ. ಮಗಳನ್ನ ಗುಣಪಡಿಸಲು ನೆರವಾಗಿ ಎಂಬ ಆ ತಾಯಿಯ ಕೋರಿಕೆಗೆ ಸ್ಪಂದಿಸಿ ನೀಡುವಂತಹ ಸರಸ್ವತಿಯವರ ಬ್ಯಾಂಕ್ ಖಾತೆಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಬೇಕು ಅಂತ ವಿನಂತಿ. ಸಂಪರ್ಕಿಸಲು ಇಚ್ಛಿಸುವವರು 9481921574 ಈ ನಂಬರ್ಗೆ ಕರೆಯನ್ನ ಮಾಡಬಹುದು.